ಆರಂಭ ಮಾಡ್ತಾ ಇದೆ. ಇದೀಗ ಲೋಕಾರ್ಪಣೆಗೊಂಡಿದೆ. 107ನೇ ಶಾಖೆ ಲೋಕಾರ್ಪಣೆಗೊಂಡಿದೆ. ಏಳನೆಯ ಶಾಖೆ ಲೋಕಾರ್ಪಣೆಗೊಂಡು ಶಾಖೆಯೊಂದಿಗೆ ಕರ್ನಾಟಕ 107 ವರ್ಷಗಳ ಸುದೀರ್ಘ ಇತಿಹಾಸವನ್ನು ಶಿರೂರು ಉಡುಪಿ ಜಿಲ್ಲೆಯ ಕೊನೆಯ ಗ್ರಾಮ. ಈ ಗ್ರಾಮದ ಜನಸಂಖ್ಯೆ ಸುಮಾರು 25,000ಕ್ಕೂ ಹೆಚ್ಚು. ಬಹುಶಃ ನಮ್ಮ ಅಧ್ಯಕ್ಷರು ಕಳೆದ ಸುಮಾರು 20 ವರ್ಷಗಳಿಗಂತೂ ಹಿಂದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನವೋದಯ ಸಂಘವನ್ನು ಪ್ರಾರಂಭ ಮಾಡಿದರು. ಬಹುಶಃ ಉತ್ತರ ಕನ್ನಡ ಜಿಲ್ಲೆಯಿಂದ ನಮ್ಮ ಉಡುಪಿ ಜಿಲ್ಲೆಗೆ ಪಾಸ್ ಆಗುವಾಗ ಪ್ರತಿ ಸಾರಿ ನಮ್ಮ ಹತ್ರ ಹೇಳ್ತಿದ್ರು ಶಿರೂರು ಶಾಖೆ ಮಾಡಬೇಕಂತ ಹೇಳಿ. ಅಂದರೆ ಶಿರೂರು ಅಂತ ಹೇಳಿದ್ರೆ ಬಹುಶಃ ಅಂದೇ ಅವರು ಇದನ್ನ ಗುರುತಿಸಿದ್ದಾರೆ. ಈ ಭಾಗದಲ್ಲಿ ಜನರಿಗೆ ಸೇವೆಯನ್ನು ಒದಗಿಸಬೇಕೆನ್ನುವ ದೃಷ್ಟಿಯಿಂದ ಉಡುಪಿ ಜಿಲ್ಲೆಯ ತುತ್ತ ತುದಿಯ ಈ ಒಂದು ಶಿರೂರು ಗ್ರಾಮದಲ್ಲಿ ಇವತ್ತು 107ನೇ ಶಾಖೆಯನ್ನು ಸನ್ಮಾನ್ಯ ಅಧ್ಯಕ್ಷರು ಪ್ರಾರಂಭ ಮಾಡಿದ್ದಾರೆ. ಶಿರೂರಿನಲ್ಲಿ ಆರ್ಥಿಕ ಚಟುವಟಿಕೆಗಳು ತುಂಬ ಇದೆ. ಇಲ್ಲಿರುವಂಥ ಹೆಚ್ಚಿನ ಜನರು ತಮ್ಮನ್ನ ಆರ್ಥಿಕ ಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ತಾರೆ. ಇವತ್ತು ಈಗಾಗಲೇ ಬಹುಶಃ ನಮ್ಮ ಅಧ್ಯಕ್ಷರಿಗೆ ವರದಿಯನ್ನು ಕೊಟ್ಟರು. ಸುಮಾರು 10 ಕೋಟಿಗೂ ಹೆಚ್ಚು ಠೇವಣಿ ಸಂಗ್ರಹ ಆಗಿದೆ. 1,500 SBI ಅಕೌಂಟ್ ಓಪನ್ ಆಗಿದೆ. ಸುಮಾರು 1 ಕೋಟಿಗೆ ಹೆಚ್ಚು ಲೋನ್ ಹೋಗಿದೆ. ಇವತ್ತು ಶಾಖೆ ಪ್ರಾರಂಭದಲ್ಲೇ ಇವತ್ತು ಇಷ್ಟು ಜನರು ಇದನ್ನು ಉಪಯೋಗಿಸಿಕೊಳ್ಳೋದನ್ನ ನಾವು ಇವತ್ತು ನೋಡ್ತಾ ಇದ್ದೇವೆ. ಬಹುಶಃ ಶಿರೂರು ವೈಯಕ್ತಿಕವಾಗಿ ನನಗೆ ಬಹಳಷ್ಟು ಚಿರಪರಿಚಿತ ಗ್ರಾಮ. ಈ ಭಾಗದ ಜಿಲ್ಲಾ ಪಂಚಾಯತ್ನ ಸದಸ್ಯರಾಗಿ ನಾನು ಪ್ರತಿನಿಧಿಸುತ್ತೇನೆ. ಇವತ್ತು ಸಹ ಪ್ರತಿ ಮನೆಯ ಸಂಪರ್ಕ ಹೊಂದಿರುವಂತಹ ಒಂದು ಗ್ರಾಮ. ಇವತ್ತು ವಿಶೇಷವಾಗಿ ನಾನು ನನ್ನ ವೈಯಕ್ತಿಕವಾಗಿ ಈ ಗ್ರಾಮಕ್ಕೆ ಒಂದು ಶಾಖೆಯನ್ನು ಕೊಟ್ಟಂತ ಮಾನ್ಯ ಅಧ್ಯಕ್ಷರನ್ನ ನಾನು ವೈಯಕ್ತಿಕವಾಗಿ ತಮ್ಮೆಲ್ಲ ಪರವಾಗಿ ನಾನು ಅಭಿನಂದಿಸುತ್ತೇನೆ. ಈ ಸಂದರ್ಭದಲ್ಲಿ ಶಿರೂರು ಉಡುಪಿ ಜಿಲ್ಲೆಯ ಶಿರಾ ಅಂತ ಹೇಳಿದ್ರು ತಪ್ಪಾಗುತ್ತೆ. ತಲೆ ಇಂಥ ಒಂದು ವಿಶಿಷ್ಟ ತರದ ಬ್ಯಾಂಕು 107ನೇ ಶಾಖೆಯನ್ನು ಉದ್ಘಾಟನೆ ಆಗ್ತದೆ. 107 ಹೇಳಬೇಕು
ಈ 107ನೇ ಶಾಖೆ ಯಶಸ್ವಿ ನಾಯಕ ಆಗಲಿ. ಈಗಾಗಲೇ ಹೇಳಿದ್ರು 10 ಕೋಟಿಯ ಡೆಪಾಸಿಟ್ ಬಂದಿದೆ, 1 ಕೋಟಿ ಅಡ್ವಾನ್ಸ್ ಆಗಿದೆ. ಬಹಳಷ್ಟು 20,000 ಜನಸಂಖ್ಯೆ ಇದೆ. ಬಹಳಷ್ಟು ಜನ ದೂರದ ದುಬೈ, ಮಸ್ಕತ್, ಕುವೈಟ್ನಲ್ಲಿ ತನ್ನ ವ್ಯವಹಾರವನ್ನು ಮಾಡಿಕೊಂಡು ಈ ಜನ್ಮಭೂಮಿಗೆ ಅಲ್ಲಿಂದ ಆದಷ್ಟು ಹಣವನ್ನು ಕಳಿಸುವಂತಹ ಕೆಲಸವನ್ನು ಮಾಡ್ತಾರೆ. ನಮ್ಮ ಹಳೆಯ ಕುಂದಾಪುರ ತಾಲೂಕಿನಲ್ಲಿ ಅತಿ ಹೆಚ್ಚು ಹಣ ಬರುವಂತಹ ಒಂದು ಫಾರಿನ್ನಿಂದ ಬರುವಂತಹ ಫಾರಿನ್ನ ಇದು ಶಿರೂರು ಅಂತ ಹೇಳಿದ್ರು ತಪ್ಪಾಗುತ್ತೆ. ಅಂತ ಒಂದು ವ್ಯವಸ್ಥೆ ಶಿರೂರು ಗ್ರಾಮದಲ್ಲಿ ಇದೆ. ಹಾಗೆ ಇದರ 107ನೇ ಶಾಖೆಯ ಉದ್ಘಾಟನಾ ಸಮಾರಂಭದಲ್ಲಿದ್ದ ಅಧ್ಯಕ್ಷರ ಬಗ್ಗೆ 2 ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಕ್ಷೇತ್ರದಲ್ಲಿ ಈಗಾಗಲೇ ಶಂಕರನಾಡದಲ್ಲಿ ಒಂದು ಉದ್ಘಾಟನೆ ಆಗಿದೆ, ಶಿರೂರಿನಲ್ಲೊಂದು ಆಗಿದೆ, ತಲ್ಲೂರಿನಲ್ಲೊಂದು ಆಗುತ್ತೆ, ಉಪ್ಪುಂದಲ್ಲಿ ಒಂದಾಗುತ್ತೆ. 4 ಇತ್ತೀಚಿನ ದಿನಗಳಲ್ಲಿ, ಭಾಳಷ್ಟು ಮೊದಲಾಗಿದೆ, ಇತ್ತೀಚಿನ ದಿನಗಳಲ್ಲಿ 4 ನನ್ನ ವಿಧಾನಸಭಾ ಕ್ಷೇತ್ರದಲ್ಲಿ ಆಗ್ತದೆ ಅಂತ ಹೇಳಲಿಕ್ಕೂ ನನಗೆ ಸಂತೋಷ ಆಗುತ್ತೆ. ಕ್ಷೇತ್ರದಲ್ಲಿ ಅತಿ ಹೆಚ್ಚು ಅನುಭವವಿರುವ ಸಹಕಾರಿ ಕ್ಷೇತ್ರದ ಸಂಪೂರ್ಣ ಹಿಡಿತವನ್ನು ಕೈಯಲ್ಲಿ ಹಿಡಿದುಕೊಂಡ ಒಬ್ಬ ಅಧ್ಯಕ್ಷ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಅದು ರಾಜೇಂದ್ರ ಕುಮಾರ್. ಸಮರ್ಥವಾಗಿ ಸುಮಾರು 28 ವರ್ಷಗಳಿಂದ ಈ ಸಹಕಾರಿ ಕ್ಷೇತ್ರದಲ್ಲಿ ಅವರದ್ದೇ ಆದಂಥ ಹಿರಿಮೆಯನ್ನು ತಂದು ಜನಸಾಮಾನ್ಯರ ನೋವನ್ನು ಸ್ಪಂದಿಸಿ ಜನಸಾಮಾನ್ಯರ ಕಷ್ಟಕ್ಕೆ ಆಗುವಂಥ ಕೆಲಸವನ್ನು ತನ್ನ ಅಧಿಕಾರಾವಧಿಯಲ್ಲಿ ಮಾಡಿದ್ದಾರೆ ಎಂದರೆ ಅದು ಅತಿಶಯೋಕ್ತಿ ಅಲ್ಲ, ಪ್ರಾಮಾಣಿಕ ಸೇವೆ. ಹಾಗೆ ಅದರ ಜೊತೆಯಾಗಿ ನವೋದಯ ಸಂಘವನ್ನು ಮಾಡಿ ಈಗಾಗಲೇ ಉತ್ತರ ಕನ್ನಡದಲ್ಲಿಯೂ ಅವರ ನವೋದಯ ಸಂಘ ಇತ್ತು. ಅಫೆಕ್ಸ್ ಬ್ಯಾಂಕಿನ ಮಾಜಿ ಅಧ್ಯಕ್ಷರಾಗಿದ್ದರು, ಸದಸ್ಯರಾಗಿದ್ದರು. ಭಾಳಷ್ಟು ಕೆಲಸ, ಸಾಧಾರಣ ಎಲ್ಲ ಸೊಸೈಟಿಗಳ ಹಿಡಿತವನ್ನು ಅವರು ಇಟ್ಕೊಂಡಿದ್ದಾರೆ. ಸಾಮಾನ್ಯ ಜನರಿಗೆ, ರೈತಾಪಿ ಜನರಿಗೆ ಬೇಕಾಗುವ ಕೃಷಿ ಸಾಲ ಎಲ್ಲದಕ್ಕೂ ಪೂರಕವಾದಂಥ ಒಂದು ಫಂಡನ್ನು ಉಪಯೋಗಿಸಿ ಸಾಮಾನ್ಯ ಜನರಿಗೆ ಕೊಡುವ ಕೆಲಸವನ್ನು ಮಾಡ್ತಾಯಿದ್ರು. ಅಂಥ ಒಬ್ಬ ನಾಯಕ ನಮ್ಮ ಕ್ಷೇತ್ರ, ನಮ್ಮ ಜಿಲ್ಲೆ ಉಡುಪಿ ಜಿಲ್ಲೆಯಲ್ಲಿದ್ದದ್ದು ನಮಗೆಲ್ಲ ಗೌರವಪೂರ್ವಕವಾದದ್ದು ಅಂತ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ರಾಷ್ಟ್ರೀಕೃತ ಬ್ಯಾಂಕಿಗೆ ಸರಿಸಮಾನವಾಗಿ ನಿಮ್ಮ DCC ಬ್ಯಾಂಕ್, ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲಾ ಸಹಕಾರಿ ಬ್ಯಾಂಕು ಸರಿಸಮಾನವಾಗಿ ಸ್ಪರ್ಧೆ ಕೊಡ್ತದೆ ಅಂತ ಹೇಳಿದರೆ ನಿಜವಾಗಿ ದೊಡ್ಡ ವಿಷಯ. ಪ್ರಕಾಶ್ ಪ್ರಭು ದಯವಿಟ್ಟು ವೇದಿಕೆ ಬರಬೇಕು. ಪ್ರಕಾಶ್ ಪ್ರಭು ಪ್ರಥಮ, ದೀಪಕ್ ಮಿಸ್ತಾ, ಪ್ರಶಾಂತ್ ರಾಧಾಕೃಷ್ಣ ಅವರಿಗೆ ಪ್ರಥಮ ಸಾಲ ಪತ್ರವನ್ನು ಕೊಡಬಹುದು. ಹಾಗೆ ಲತಾ ಪೂಜಾರಿ ಇದೀಗ ಸೃಷ್ಟಿ ಗಣಪತಿ ನವೋದಯ ಸೊಸೈಟಿ ದುರ್ಗಾ ಗಣಪತಿ ನವೋದಯ ಸೊಸೈಟಿ ಒಡೆಯಾಳಿತ್ತು ಶಿರೂರು. ಈಗ ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಸದಸ್ಯರು ಈ ರೀತಿ ಬಂದು ಸಪ್ತ ಸಮಯದಲ್ಲಿ ಕಾರ್ಯಕ್ರಮವನ್ನು ಪಡ್ಕೊಳ್ಳೋದಕ್ಕಾಗಿ ವಿನಂತಿಸಿಕೊಳ್ತೇವೆ. ನವೋದಯ ಸೊಸೈಟಿ ಒಬ್ಬರಿಗೆ ಸಾಲ ಇದ್ದರೆ ಜೈ ಗಣೇಶ್ ನವೋದಯ ಸೊಸೈಟಿ ಶಿರೂರು, ಜೈ ಗಣೇಶ್ ನವೋದಯ ಸೊಸೈಟಿ, ನವದುರ್ಗ ನವೋದಯ ಸೊಸೈಟಿ ಮತ್ತು ಶಿರೂರು ಅಧ್ಯಕ್ಷರು, ಕಾರ್ಯದರ್ಶಿ ಮತ್ತು ಸದಸ್ಯರು ಈ ರೀತಿ ಬಂದು ಸಾಲ ಪತ್ರವನ್ನು ಪಡೆದುಕೊಳ್ಳುವುದರಲ್ಲಿ ವಿನಂತಿಸಿಕೊಂಡಿದ್ದಾರೆ. ಚೈತನ್ಯ ನಿಮ್ಮ ಚೆಕ್ ಇದ್ದರೆ ಅವರಿಗೆ 10,000 ಚೆಕ್ಕನ್ನು ಕೊಟ್ಟಿದ್ದಾರೆ. ಹೇಳುವುದು ನಮ್ಮ ಸಹಕಾರಿ ಬ್ಯಾಂಕಿನ
ವ್ಯಾಪ್ತಿಗೆ ಒಳಪಟ್ಟಂಥ ಗ್ರಾಮ. ಈ ಗ್ರಾಮದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಇವತ್ತು ಮಾನ್ಯ ರಾಜೇಂದ್ರ ಕುಮಾರ್ ಅವರು ಈ ಭಾಗದ ಜನರಿಗೆ ಆರ್ಥಿಕ ಸವಲತ್ತನ್ನು ಒದಗಿಸುವ ಒಂದು ಹತ್ತಿರದಲ್ಲಿ ಅವರಿಗೆ ಆರ್ಥಿಕ ನೆರವನ್ನು ಕೊಡುವುದರಲ್ಲಿ ಹಾಗೂ ಜನರ ಸಕಲ ಆಕಾಂಕ್ಷೆಗಳನ್ನು ಇವತ್ತು ನಾನು ನೋಡಿದೆ ಈಗ. ಯಾಕೆಂದರೆ ಅನೇಕ ಸ್ವಸಹಾಯ ಸಂಘಗಳನ್ನು ಮಾಡಿ ಆ ಸ್ವಸಹಾಯ ಸಂಘದ ಮುಖಾಂತರ ಜನರಿಗೆ ಸ್ವಾವಲಂಬನೆಯಾಗುವಂಥ ವ್ಯವಸ್ಥೆಯನ್ನು ಇವತ್ತು ಮಾಡಿಕೊಟ್ಟಿದ್ದಾರೆ. ಅದಲ್ಲದೆ ಗ್ರಾಮೀಣ ಭಾಗದ ರೈತಾಪಿಗಳಿಗೂ ಕೂಡ ಅತಿ ಕಡಿಮೆ ಬಡ್ಡಿ ದರದಲ್ಲಿ ಕೂಡ ಸಹಾಯವನ್ನು ನೀಡುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಅದಲ್ಲದೆ ಪಶುಸಂಗೋಪನೆ ಅನೇಕ ರೀತಿಯಲ್ಲಿ ಜನರಿಗೆ ಇವತ್ತು ಅನುಕೂಲ ಆಗ್ತಿದೆ. ನಾವು ಯಾವ ಕಡೆ ನೋಡಿದರೂ ಕೂಡ ಕ್ಷೀರ ಸಾಗರವೇ ಹರಿತಾ ಇದೆ. ಯಾಕೆಂದರೆ ಇವತ್ತು ಗ್ರಾಮೀಣ ಭಾಗದಲ್ಲಿ ಅತಿ ಸುಲಭವಾದಂಥ ಒಂದು ವ್ಯವಸ್ಥೆ ಅಂತ ಹೇಳಿದರೆ ದನ ಸಾಕುವಂಥದ್ದು. ಈಗ ಪ್ರತಿ ಹಳ್ಳಿಯಲ್ಲೂ ಕೂಡ ಜನರು ಸ್ವಾವಲಂಬಿನಿ ಬದುಕುವುದಕ್ಕೆ ಅತಿ ಸುಲಭವಾದಂಥ ದಾರಿ ದನ ಸಾಕಣೆ. ಆ ಪಶುಸಂಗೋಪನೆಯೂ ಕೂಡ ಅತಿ ಕಡಿಮೆ ರೀತಿಯ ದರದಲ್ಲಿ ಬಡ್ಡಿಯಲ್ಲಿ ಇವತ್ತು ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರೆ. ಯಾಕಂದರೆ ಬದುಕುವುದಕ್ಕೆ ಸುಲಭ ಆಗ್ತದೆ, ಬೇರೆ ಕಡೆ ಹೋಗುವಂಥದ್ದು ಬೇಡ. ಅಂಥ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಂಥ ಶ್ರೀಮಾನ್ ರಾಜೇಂದ್ರ ಕುಮಾರರು ಇವತ್ತು ನಮ್ಮ ಉಡುಪಿ ದಕ್ಷಿಣ ಕನ್ನಡ ಮಾತ್ರ ಅಲ್ಲ, ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಇವತ್ತು ಅವರು ತನ್ನ ಸ್ವಂತ ಒಂದು ವ್ಯವಸ್ಥೆಯಿಂದ ತನ್ನ ಗುರು ಮುಟ್ಟಿ ಇವತ್ತು ಶ್ರೇಷ್ಠ ಒಬ್ಬ ಸಹಕಾರಿ ಧುರೀಣ ಅಂತ ಹೇಳಿಸಿಕೊಂಡಿದ್ದಾರೆ. ಅವರಿಗೆ ನನ್ನ ವೈಯಕ್ತಿಕವಾದಂಥ ಅಭಿನಂದನೆ ಸಲ್ಲಿಸುತ್ತೇನೆ. ಅದಲ್ಲದೆ ಇನ್ನು ಮುಂದೂ ಕೂಡ ಈ ಒಂದು ಸಹಕಾರಿ ರಂಗದಲ್ಲಿ ಅವರು ಒಂದು ಇನ್ನೂ ಹೆಚ್ಚಿನ ಭಾಗದಲ್ಲಿ ಗ್ರಾಮೀಣ ಪ್ರದೇಶದ ಜನರ ಮೂಲ ಸೌಕರ್ಯದ ಬಗ್ಗೆ ಅಥವಾ ಬೇರೆ ಬೇರೆ ಸ್ವಾವಲಂಬನೆ ಬಗ್ಗೆ ಅನೇಕ ಸಹಾಯವನ್ನು ಮಾಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿ. ಅವರು ಇನ್ನೂ ಹೆಚ್ಚಿನ ಈ ಸಹಕಾರಿ ರಂಗದಲ್ಲಿ ಸೇವೆಯನ್ನು ಸಲ್ಲಿಸಲಿ. ಇದೀಗ 25,000ಕ್ಕಿಂತ ಹೆಚ್ಚು ಮಕ್ಕಳಿದ್ದಂಥ ಠೇವಣಿದಾರರಿಗೆ ಪ್ರಥಮ 4 ಗ್ರಾಮ ಚಿನ್ನದ ನಾಣ್ಯ ಮಮತಾ ಎನ್ ಪೂಜಾರಿ, ಮಾರ್ಕಾಡಿ ಮನೆ ಕೊಡೇರಿ. ವಿಂಧ್ಯ ಎಚ್ ನಾಯ್ಕ್, ಕಲ್ಲೋಡ್ ಪಟ್ಟಣ. ಅಭಿನಂದನೆಗಳು. ಸಹಕಾರಕ್ಕಾಗಿ ತುಂಬುವುದರಿಂದ ಸಲ್ಲಿಸುತ್ತೇವೆ. ವಲಯ ಮೇಲ್ವಿಚಾರಕರಾಗಿ ಬ್ಯಾಂಕಿನ ಗಡಿ ಭಾಗದಲ್ಲಿರುವಂಥ ಈ ಶೂರೂರಿನಲ್ಲಿ ನಾನು 20 ವರ್ಷದ ಹಿಂದೆ ಒಂದು ಶಾಖೆ ಆಗಬೇಕು ಅನ್ನುವಂಥದ್ದನ್ನು ಹೇಳ್ಕೊಂಡಿದ್ದೆ. ಕಾಲ ಕೂಡಿ ಬರಲಿಲ್ಲ. ಈ ವರ್ಷದ ಪ್ರಥಮದಲ್ಲಿ, ಹೊಸ ವರ್ಷದಲ್ಲಿ ನಾವು ಈ ಶಾಖೆಯನ್ನು ಪ್ರಾರಂಭ ಮಾಡಿದ್ದೇವೆ. ನನ್ನ ಕಾಣ್ತದೆ ಇವೆಲ್ಲರೂ ಹೇಳಿದರು ಶಿರೂರಿನವರು ಶ್ರೀಮಂತರು, ನಮ್ಮ ಶಾಸಕರು ಹೇಳಿದರು ವಿದೇಶದಿಂದ ದುಡ್ಡು ಹರಿದು ಬರ್ತಾ ಇದೆ, ಇಲ್ಲಿ ಜನ ಶ್ರೀಮಂತರು ಅಂತ. ನಾನು ಹೇಳ್ತೇನೆ, ಶ್ರೀಮಂತರು ಮಾತ್ರ ಅಲ್ಲ, ಹೃದಯ ಶ್ರೀಮಂತಿಕೆ ಉಳ್ಳವರು ಅವರು. ಇವತ್ತು ನೋಡಿ, ಇಲ್ಲಿ 10 ಕೋಟಿಗೂ ಮಿಕ್ಕಿ ನಮಗೆ ಠೇವಣಾತಿಯನ್ನು ಕೊಟ್ಟಿದ್ದಾರೆ. 10 ಕೋಟಿಗೆ ಮಿಕ್ಕಿ ಉದ್ಘಾಟನೆಯ ದಿವಸದಲ್ಲಿ. ಆಮೇಲೆ ಸುಮಾರು 1,500 ಖಾತೆಗಳನ್ನು ಮಾಡಿದ್ದಾರೆ ನಮ್ಮಲ್ಲಿ ಬಂದು. 1,500 ಸಾಲ ಹೆಚ್ಚು ಹೋಗಲಿಲ್ಲ, ಇನ್ನು ಹೋಗ್ತದೆ. ಯಾಕೆ ಹೇಳಿದರೆ ಇನ್ನೂ ಗೊತ್ತಿಲ್ಲ, ಇದು ವಾಣಿಜ್ಯ ಬ್ಯಾಂಕ್ ಥರ ಇದೆ ಅಂತ ಕೆಲವರ ಮನಸ್ಸಿನಲ್ಲಿ ಇದೆ. ಅದು ಹೇಳ್ತೇನೆ, ವಾಣಿಜ್ಯ ಬ್ಯಾಂಕಿಗೂ ನಮಗೂ ಸಹಕಾರಿ ಕ್ಷೇತ್ರಕ್ಕೂ ಏನು ಬದಲಾವಣೆ ಇದೆ ಅನ್ನುವಂಥ. ಅಂದರೆ 1,500 ಖಾತೆ ಮಾಡಿ 10 ಕೋಟಿಗೂ ಮಿಕ್ಕಿ ಠೇವಣಾತಿ ಕೊಟ್ಟಂಥ
ಶಿರೂರು ಭಾಗದ ಸಮಸ್ತ ಜನರಿಗೆ ನಾನು ಶಿರಬಾಗಿ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇನೆ. ಮನುಷ್ಯನಲ್ಲಿ ಶ್ರೀಮಂತಿಕೆ ಬರ್ತದೆ, ಅದು ಕಪಾಟಿನಲ್ಲಿ ಇಟ್ಟರೆ ಉಪಯೋಗ ಆಗೋದಿಲ್ಲ. ಅದು ಸರ್ಕ್ಯುಲೇಷನ್ ಆಗ್ತಾ ಇರಬೇಕು, ಒಬ್ಬರಿಂದ ಒಬ್ಬರಿಗೆ ಹೋಗಬೇಕು, ಅಗತ್ಯ ಇದ್ದವರಿಗೆ ಹೋಗಬೇಕು. ನಾನು ಶಿರೂರು ಭಾಗದ ನೂರ್ ಮೊಹಮ್ಮದ್ ಅವರು ಮೊದಲನೇ ಠೇವಣಿಯನ್ನು ಕೊಟ್ಟರು ಖಾತೆಯನ್ನು ಮಾಡಿ. ಅವ್ರು ಹೇಳಿದರು, ಇನ್ನು ಮುಂದೆ ನಮ್ಮ ಸಮಾಜದ ಎಲ್ಲ ಜನರ ಖಾತೆಗಳು ಬರ್ತದೆ, ಠೇವಣಾತಿಯು ಬರ್ತದೆ ಅಂತ ಮಾತನ್ನು ನೂರ್ ಮೊಹಮ್ಮದ್ರವ್ರು ಹೇಳಿದರು. ಸಹಜವಾದ ಮಾತು. ಯಾಕಂತೇಳಿದರೆ ಹಣ ಇದೆ. ಹಣ ಇಲ್ಲದೇ ಇರುವಂಥ ಹೊಸ ಉದ್ಯಮ ಮಾಡುವವರಿಗೆ, ನಮ್ಮ ಗುಂಪಿನ ಸದಸ್ಯರಿಗೆ ಅದು ಹೋದಲ್ಲಿ ಅವರು ಸ್ವಾವಲಂಬಿಗಳಾಗ್ತಾರೆ, ಅವರು ಶ್ರೀಮಂತರಾಗ್ತಾರೆ, ಸ್ವಾವಲಂಬಿ ಜೀವನವನ್ನು ಮಾಡಲಿಕ್ಕೆ ಸಶಕ್ತರಾಗ್ತಾರೆ ಅನ್ನುವಂಥದ್ದನ್ನು ನಾವು ಈ ಸಹಕಾರಿ ಕ್ಷೇತ್ರದಲ್ಲಿ ಕಂಡುಕೊಂಡಿದ್ದೇವೆ. ಅದಕ್ಕಿಂತಲೂ ಹೆಚ್ಚಾಗಿ ನಾನು ಉತ್ತರ ಕನ್ನಡ ಜಿಲ್ಲೆಯ ಬೆಳಕೆ ಪ್ರಾಥಮಿಕ ಪತ್ತಿನ ಸಹಕಾರಿ ಸಂಘದ ಅಧ್ಯಕ್ಷರು ಮತ್ತು ಶ್ರೀ ಮಂಜುನಾಥ್ ನಾಯ್ಕರನ್ನು, ಅವರ ಆಡಳಿತ ಮಂಡಳಿಯವರನ್ನು ಹಾಗೂ ಅವರ ಸಿಒರವರನ್ನು ಅಭಿನಂದಿಸ್ತೇನೆ. ಅವರು ಉತ್ತರ ಕನ್ನಡ ಜಿಲ್ಲೆ ಆದರೆ ನಾವು ಉಡುಪಿ ಜಿಲ್ಲೆಯವರು. ಅವರು 1 ಕೋಟಿಗೆ ಮಿಕ್ಕಿ ನಮಗೆ ಠೇವಣಾತಿ ಕೊಟ್ಟಿದ್ದಾರೆ ನೋಡಿ. ಅವರನ್ನು ನಾನು ವಿಶೇಷವಾಗಿ ಗುರುತಿಸ್ತೇನೆ. ಯಾಕೆ ಹೇಳಿದರೆ ಅವರಿಗೆ ಇನ್ನೊಂದು ಮಾತು ಹೇಳಿದ್ದೇನೆ, ನೀವು ನಮ್ಮ ಜೊತೆ ಕೈ ಜೋಡಿಸಿ ನಿಮಗೆ ಇನ್ನಷ್ಟು ಬೆಳವಣಿಗೆ, ನಿಮ್ಮ ಸಂಸ್ಥೆಯ ಬೆಳವಣಿಗೆಯಲ್ಲಿ ನಾವು ಪಾತ್ರ ಆಗ್ತೇವೆ. ಈ ರೀತಿಯಾಗಿ ಇವತ್ತು ಎಲ್ಲ ಶಿರೂರಿನ ಅಭಿವೃದ್ಧಿಗೆ ಒಂದು ನಮ್ಮ ಬ್ಯಾಂಕು ಸಹಕಾರಿ ಕ್ಷೇತ್ರ ಕಾರಣೀಭೂತ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಅಂದರೆ ಇದ್ದವರ ಹಣ ನಮ್ಮಲ್ಲಿ ಬರ್ತದೆ, ಅಗತ್ಯ ಇದ್ದವರಿಗೆ ನಾವು ಕೊಡ್ತೇವೆ. ಅವ ವ್ಯಾಪಾರ ಮಾಡ್ತಾನೆ, ಇನ್ನಷ್ಟು ಜನ ಬೆಳೀತಾರೆ, ನಮ್ಮ ಗುಂಪಿನವರು ಬೆಳೀತಾರೆ. ಜನ ಈ ಮಹಿಳೆಯರು ನಮ್ಮ ಸಹಕಾರಿ ಬ್ಯಾಂಕ್ಗಳಿಗೆ ಜನ ಬಂದದ್ರಿಂದ ಜನರಲ್ಲಿ ವಿಶ್ವಾಸ ಮೂಡಿ ಬಂತು. ಜನರ ಠೇವಣಿ ನಮ್ಮಲ್ಲಿ ಇಡ್ಲಿಕ್ಕೆ ಶುರು ಮಾಡಿದರು, ನಮ್ಮಲ್ಲಿ ಸಾಲ ಪಡೀಲಿಕ್ಕೆ ಶುರು ಮಾಡಿದರು. ನಮ್ಮ ಅಭಿವೃದ್ಧಿ ಆಯಿತು ಸಹಕಾರಿ ಕ್ಷೇತ್ರದ್ದು. ಅದರಿಂದ ಆ ಕೀರ್ತಿಯ ಒಂದು ಪಾಲು ನವೋದಯದ ಗುಂಪಿನ ಸದಸ್ಯರಿಗೂ ಸಿಗ್ತದೆ ಅಂತ ಹೇಳಿಕ್ಕೆ ನಾನು ಭಾಳ ಸಂತೋಷ ಪಡ್ತಾ ಇದ್ದೆ. ಏನು ನಾನು ಹೇಳಿದೆ ಇನ್ನೊಂದು ಸಲ, ಈ ಕೊರೋನಾ ಹೋದರೆ ನಮ್ಮ ನವೋದಯ ಗುಂಪಿನವ್ರಿಗೆ ಹೊಸ ಸಮವಸ್ತ್ರ ಕೊಡ್ತೇನೆ ಅಂತೇಳಿ ನನ್ನ ನವೋದಯ ಗುಂಪಿನ ಸದಸ್ಯರೆಲ್ಲರಿಗೂ ಹೊಸ ಸಮವಸ್ತ್ರವನ್ನು ನೀಡುವುದಕ್ಕೆ ಈಗಾಗಲೇ 8 ಲಕ್ಷ ಸೀರೆಗಳಿಗೆ ನಾವು ಆರ್ಡರನ್ನು ಕೊಟ್ಟಿದ್ದೇವೆ. ನವೋದಯದವರಿಗೆ ಮತ್ತೊಂದು ವಿಶೇಷ, ಒಂದು ಗುಂಪು ಮಾಡುವಾಗ ಇವತ್ತಿಲ್ಲಿ 4 ಜನ ಒಂದು ಹೊಸ ಗುಂಪಿನವರು ಬಂದಿದ್ದರು. ಪಂಚೆ ಬಿಳಿ ಶರ್ಟ್ ಹಾಕ್ಕೊಂಡು ಬಂದಿದ್ದರು. ಯಾವಾಗಲೂ ನಾನು ಪುರುಷರಿಗೆ ಕೊಟ್ಟದ್ದು ಕಮ್ಮಿ ಸಮವಸ್ತ್ರ. ಅವರನ್ನು ನೋಡಿ ನಂಗೆ ಭಾಳ ಸಂತೋಷ ಆಯಿತು. ಪಂಚೆ ಹಾಕ್ಕೊಂಡು ಬಂದಾರೆ, ಬಿಳಿ ಶರ್ಟ್ ಹಾಕ್ಕೊಂಡು ಬಂದಾರೆ. ಈ ಸಲ ಪಂಚೆನೂ ಕೊಡ್ತೇವೆ, ಪುರುಷರಿಗೆ ಬಿಳಿ ಶರ್ಟನ್ನು ಕೊಡ್ತೇವೆ, ಎಲ್ರಿಗೂ ಒಂದೇ ಥರವಾದ ಸಮವಸ್ತ್ರವನ್ನು ಕೊಡ್ತೇವೆ. ಇದು ನಾವು ಮಾಡಬೇಕಾಗಿದ್ದಂಥ ಕೆಲಸ. ಇನ್ನು ಮುಂದೆ ಹೋಗಿ ನಾವು ಈ ಸಲ ಮೇಲೆ ಬಂದವರಿಗೆ 35 ಗುಂಪು ಮಾಡಿದ್ದೀರಿ. ಈಗಾಗಲೇ ನಮ್ಮದು 40,000 ಚಿಲ್ಲರೆ ಗುಂಪುಗಳು ಇದೆ. ಇನ್ನೂ 40,000 ಗುಂಪುಗಳನ್ನು ಮಾಡಲಿಕ್ಕೆ ನಮಗೆ ನಾಬಾರ್ಡ್ನವರು ಆದೇಶ ಮಾಡಿದ್ದಾರೆ. ಇನ್ನೂ 40-50,000 ಗುಂಪುಗಳನ್ನು ಮಾಡಬೇಕು ಹೇಳಿ ಈಗ 4 ಜಿಲ್ಲೆಯಲ್ಲಿರುವಂಥ ನವೋದಯವನ್ನು 8 ಜಿಲ್ಲೆಗಳಿಗೆ ನಾವು ಪ್ರಾರಂಭ ಮಾಡ್ತೇವೆ. ಅದರ ಜೊತೆಗೆ ಇಲ್ಲಿಯೂ ಕೂಡ ಹೊಸ ಗುಂಪನ್ನು ಮಾಡ್ತಾ ಇದ್ದೇವೆ. ನಾನು ಹೊಸ ಗುಂಪಾದವ್ರಿಗೆ ಹೇಳಿದೆ, ಕಮ್ಮಿ ಬಡ್ಡಿಯಲ್ಲಿ ನಿಮಗೆ ಸಾಲ ಕೊಡ್ತೇನೆ, ಸ್ವಉದ್ಯೋಗ ಮಾಡಿ. ನಮ್ಮ ನಾರಾಯಣೇಗೌಡರು ಹೇಳಿದರು ಪಶುಸಂಗೋಪನೆ ಹೇಳಿ. ಪಶುಸಂಗೋಪನೆ ಒಂದು 5 ಜನ 6 ಜನ 8 ಜನ 10 ಜನ ಸೇರಿಕೊಂಡು ಒಂದು 4 ಹಸು ತಗೊಳ್ಳಿ, ನಿಮಗೆ 20 ಲಕ್ಷದವರೆಗೆ ನಿಮ್ಮ ಆಧಾರದ ಮೇಲೆ, ನಿಮ್ಮ ನಂಬಿಕೆಯ ಮೇಲೆ ಸಾಲ ಕೊಡ್ತೇನೆ ಗುಂಪಿನವರಿಗೆ. 20 ಲಕ್ಷ ನಿಮ್ಮದೇ, ಏನು ಭೂಮಿ ಕೊಡಬೇಡಿ, ನೀವು ನಿಮ್ಮ ಮೇಲೆ ನನಗೆ ವಿಶ್ವಾಸ ಇದೆ. 20 ಲಕ್ಷದವರೆಗೆ ನೀವು ಸ್ವಉದ್ಯೋಗ ಮಾಡೋದಾದರೆ ನಿಮಗೆ ಸಾಲ ಕೊಡ್ತೇವೆ. ಅದು ಕೂಡ ಕಮ್ಮಿ ಬಡ್ಡಿ ಅಂತ ಹೇಳಿದ್ದೇನೆ. ಇವತ್ತು ಬಾಂಬೆಯಲ್ಲಿ ಆ್ಯಕ್ಚುಲಿ ನಮ್ಮ ಗುಂಪಿನ ಬಗ್ಗೆ ಮೀಟಿಂಗ್ ನಡೀತಾ ಇದೆ. ಅಲ್ಲಿ ನಿರ್ಣಯ ಆದ ನಂತರ ಈಗಿರುವಾಗಿನ ಬಡ್ಡಿಗಿಂತ ಕಮ್ಮಿ ಬಡ್ಡಿಯಲ್ಲಿ ಸಾಲ ಕೊಡ್ತೇವೆ. ನೀವು ಆರ್ಥಿಕವಾಗಿ
ಸ್ವಾವಲಂಬಿಗಳಾದರೆ ಮಾತ್ರ ಈ ಹಳ್ಳಿ ಬೆಳೀಲಿಕ್ಕೆ ಆಗ್ತದೆ. ಹಳ್ಳಿ ಬೆಳೆದರೆ ಪಟ್ಟಣ ಬೆಳೀತದೆ, ಪಟ್ಟಣ ಬೆಳೆದರೆ ದೇಶ ಬೆಳೀತದೆ ಅನ್ನುವಂಥ ನಮ್ಮ ಗಾಂಧಿ ಕಂಡ ಗ್ರಾಮ ಸ್ವರಾಜ್ಯದ ಕನಸನ್ನು ನಾವು ನನಸು ಮಾಡಲಿಕ್ಕೆ ಇರಬೇಕು.